ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಕುಡ್ಲ ನಗರಗೂ ನೀರು ಒದಗಾವನ ತುಂಬೆ ವೆಂಟೆಡ್ ಅಣೆಕಟ್ಟುಡು ನೀರ್ದ ಮಟ್ಟ ದಿನೊಡ್ದು ದಿನ ಕಮ್ಮಿ ಆವೊಂದಿತ್ತದು ಬೇಗೋಡು ಬರ್ಸ ಬತ್ತಜಿಂಡ ನೀರ್ದ ಬರಬರ್ಪನ ಪೋಡಿಗೆ ಎದುರಾತಂಡು ಇತ್ತದ ಸ್ಥಿತಿಗತಿಟ್ಟು ನನದ 15 ದಿನ ಮಾತ್ರ ಪಂಪಿಂಗ್ ಮಲ್ಪೆರ ಸಾಧ್ಯ ಒಪ್ಪುನಾತ ಮಾತ್ರ ನೀರುಂಡು ಕುಡ್ಲ ನಗರಗೂ ನೀರು ಒದಗಾವನ ತುಂಬೆ ವೆಂಟೆಡ್ ಅಣೆಕಟ್ಟುಡು ನೀರ್ದ ಮಟ್ಟ ದಿನೊಡ್ದು ದಿನ ಕಮ್ಮಿ ಆವೊಂದಿತ್ತದು ಬೇಗೋಡು ಬರ್ಸ ಬತ್ತಜಿಂಡ ನೀರ್ದ ಬರಬರ್ಪನ ಪೋಡಿಗೆ ಎದುರಾತಂಡು ತುಂಬೆ ಅಣೆಕಟ್ಟುಡು ದಿನಕ್ಕೂ 10 ಸೆಂಟಿಮೀಟರ್ ದಾತ ನೀರು ಖಾಲಿ ಆವೊಂದುಂಡು ಐತಾರ 4.7 ಮೀಟರ್ ನೀರಿತ್ತಂಡು ಈತ ನೀರುಡು 3 ಮೀಟರ್ ಮುಟ್ಟ ನೀರ್ ಪಂಪಿಂಗ್ ಮನ್ಪೊಲಿ ಅಣೆಕಟ್ಟದ 2.5 ಮೀಟರ್ ಹಿಡ್ದು 3 ಮೀಟರ್ ದಾತ ಪೊಯ್ಯೆ ಬೊಕ್ಕ ಪಂಪಿಂಗ್ ಜಾಕ್ವೆಲುಪ್ಪು ನಿರ್ದಾವ್ರ ಐಡ್ದು ಗುಂಡಿಡು ಪಂಪಿಂಗ್ ಸಾಧ್ಯ ಇಜ್ಜಿ ಅಂಚಾದ ಇತ್ತೆದ ಸ್ಥಿತಿಗತಿಟ್ಟು ನನದ 15 ದಿನ ಮಾತ್ರ ಪಂಪಿಂಗ್ ಮಲ್ಪರ ಸಾಧ್ಯ ಉಪ್ಪುನಾತ ಮಾತ್ರ ನೀರುಂಡು ತೀರ್ಥಭಾಗದ ಅಡ್ಡ್ಯಾರ್ ಹರೆಕಳದ ಅಣೆಕಟ್ಟುರ್ದು ಎನ್ಮ ಪಂಪು ಸೆಟ್ಟಲಿಡು ನೀರು ಮಿತ್ತದಿರ್ತದು ತುಂಬಿ ಅಣೆಕಟ್ಟುಗು ಪಾಡುನ ಕೆಲಸ ಶನಿವಾರ ರಾತ್ರಿಡ್ದೆ ಶುರುವಾದಿತ್ತಂಡಲ ಕೆಲವೇ ದಿನ ಮಾತ್ರ ಒಂದು ಸಾಧ್ಯ ಇರುಂಡು ಅಂಚಾದು ಕೆಲವೇ ದಿನೊಟ್ಟು ನೀರ್ದ ರೇಷನಿಂಗ್ ಶುರು ಮಲ್ತಜಿಂಡ ನಗರದ ಜನಕ್ಲೆಗ್ ನೀರ್ದ ಸಮಸ್ಯೆ ಆಪುನ್ ಖಂಡಿತ ಅಂದಾತುಂಡು ಕೆಲವು ದಿನದುಂಬೆ ರೇಷನಿಂಗ್ ಶುರು ಮಲ್ತದಿತ್ತಂಡ ಈ ತೊಂಜಿ ಪ್ರಮಾಣುಡು ನೀರ್ದ ಸಮಸ್ಯೆ ಎದುರಾತಂದು ಅಭಿಪ್ರಾಯ ಕೇಂದ್ರ ಬರೊಂದುಂಡು ಇತ್ತೆ ಓಟದ ಕಾಲ ನೀರ್ದಾವ್ರ ನೀರು ರೇಷನಿಂಗ್ ವಿಚಾರಡು ನಿರ್ಧಾರ ಕಡೆಸೊಂದುಂಡು ಏಪ್ರಿಲ್ 27-28 ನೀರ್ದ ರೇಷನಿಂಗ್ ಶುರು ಮಲ್ಪನ ಬಗೆಟ್ಟು ಮಹಾನಗರ ಪಾಲಿಕೆ ಅಧಿಕಾರಿ ವಲಯಡು ಚರ್ಚೆ ನಡೆತೊಂದುಂಡು ಸುದೆಟ್ಟು ಮರವೈ ಪೆಜ್ಜರೆ ಪೋದಿತ್ತಿನ 4 ಜಮಣೆರು ನೀರುಡು ಮುರ್ಕಿನ ಬೇಜಾರ್ದ ಸಂಗತಿ ಐತಾರ ಬ್ರಹ್ಮವರ ಕುಕ್ಕುಡೆ ಕುದ್ರು ಕೈತಲ್ ನಡೆತದುಂಡು ಒಟ್ಟು 7 ಜನ ಓಡುಡು ಪೋದಿತ್ತೆರೆಂದು ತೆರೆದು ಬೈದುಂಡು ಸುದೆಟ್ಟು ಮರವೈ ಪೆಜ್ಜರೆ ಪೋದಿತ್ತಿನ 4 ಜಮಣೆರು ನೀರುಡು ಮುರ್ಕುದು ಜೀವ ಕಳೆಯನ್ನ ಬೇಜಾರ್ದ ಸಂಗತಿ ಐತಾರ ಬ್ರಹ್ಮವರ ಕುಕ್ಕುಡೆ ಕುದ್ರು ಕೈತಲ್ ನಡೆತದುಂಡು ಹೂಡೆದ ಕುಲ ಅದುಪುನ ಫೈಜನ್ ಇಬಾದ್ ಸುಫಾನ್ ಬೊಕ್ಕ ಪರ್ಹಾನ್ ನೀರುಡು ಮುರ್ಕುನ 4 ಆದುಲ್ಲೆರು 3 ಪುಣ ಮಿತ್ತು ಒಯ್ತುದೆರು ಅಂಡ ಒರಿ ತೋಜಂದೆ ಆದು ಆಕೇರಿಗೂ ಪುಣ ತೋಜಿದು ಬೈದುಂಡು ಒಟ್ಟು 7 ಜನ ಇತ್ತದು ಓಡುಡಿತ್ತಿನ 3 ಜವಣಿರು ಬಚಾವಾತಿರಿಂದ ತೆರೆದು ಬೈದುಂಡು ಈದ್ ಪರ್ಬದ ಲೆಕ್ಕುಡು ಶೃಂಗೇರಿದ ಜವಣಿರು ಹೂಡಿಡುಪ್ಪುನ ಸಂಬಂಧದ ಕ್ಲಿನ ಇಲ್ಲಡೆ ಪೋದಿತ್ತೆರು ಬಯ್ಯಗು ಸುದೆಟ್ಟು ಮರುವಾಯಿ ಪೆಜ್ಜರೆ ಎಂದು 7 ಜನ ಹೂಡೆ ಗುಡ್ಡೇರಿ ಕಂಡೊಡ್ದು ಕುಕ್ಕುಡೆ ಕುದ್ರುಗು ಓಡೋಡು ಪೋದಿತ್ತೆರು ಈ ಪುರ್ತುಡು 4 ಮುರ್ಕುದು ತೋಜಂದೆ ಆದಿತ್ತೆರು 3 ನೀಂದದು ಮಿತ್ತು ಬೈದರಿಂದ ಪೊಲೀಸರು ತೆರಿಪಾದರು ಊರ್ದಕಲು ಪೊಲೀಸರು ಜಾಗಿಗು ಬತ್ತದು ತೋಜಂದೆ ಆಯ್ನ ಜವಣನ ನಾಡುನ ಕಾರ್ಯ ದುಂಬರಿದ ಅಕೇರಿಗೂ ಪುನಃ ತೋಜಿದು ಮಿತ್ತು ಒಯ್ತುದೆರು ಇಂಚಾಯರೆ ಸರಿಯಾಯಿನ ಕಾರಣ ತೆರೆದು ಬೈದಜಿ ಬ್ರಹ್ಮವರ ಪೊಲೀಸರು ಅಧಿಕಾರಿಲು ಜಾಗಿಗು ಬತ್ತದು ತನಿಖೆ ಮಲ್ತೊಂದುಲ್ಲೆರು ಕಾರು ಡ್ರೈವರ್ನ ಪತ್ತು ತತ್ತದು ಗುಂಡಿಗೆ ಬೂರ್ದು ಕಾಸರಗೋಡು ಜಿಲ್ಲೆದ ಪದವಿ ಕಲ್ಪನ 3 ತೀರ್ನ ಬೇಜಾರ್ದ ಸಂಗತಿ ಐತಾರ ಬಯ್ಯಗ್ ವಯನಾಡ್ ಕಲ್ಪಟ ಕೈತಲ್ ನಡೆತದುಂಡು ಬಾಕಿ 3 ಜೋರ್ದ ಪೆಟ್ಟಾತುಂಡು ಕಾರ್ ಡ್ರೈವರ್ನ ಪತ್ತು ತತ್ತದು ಗುಂಡಿಗೆ ಬೂರ್ದು ಕಾಸರಗೋಡು ಜಿಲ್ಲೆದ 3 ತೀರ್ನ ಬೇಜಾರ್ದ ಸಂಗತಿ ಐತಾರ ಬಯ್ಯಗ್ ವಯನಾಡ್ ಕಲ್ಪಟ ಕೈತಲ್ ನಡೆತದುಂಡು ಬಾಕಿ 3 ಜೋರ್ದ ಪೆಟ್ಟಾತುಂಡು 20 ವರ್ಷ ಪ್ರಾಯದ ಕುಲಾದಿತ್ತಿನ ಕಾಸರಗೋಡು ವೆಲ್ಲರಿ ಕುಂಡುದ ಸ್ನೇಹ ಜೋಸ್ ಆತೆ ಪ್ರಾಯದ ಜಿಸ್ನಾ ಮೇರಿ ಜೋಸೆಫ್ ಬೊಕ ಆಡೋನ್ ಬೆಸ್ಟಿ ತೀರ್ನಕುಲು ಆದುಲ್ಲೆರು ಅಕುಲು ಕಣ್ಣೂರು ಅಂಗಡಿ ಕಡವು ಡಾನ್ ಬಾಸ್ಕೋ ಕಾಲೇಜ್ 3ನೇ ವರ್ಷದ ಪದವಿ ಕಲ್ತೊಂದಿತ್ತೆರು ಅಡೋನ ಸೋದರಿ ಡಿಯೋನಾ ಬೆಸ್ಟಿ ಸ್ನೇಹನ ಸೋದರಿ ಸೋನಾ ಜೋಸೆಫ್ ಬೊಕ್ಕ ಸಾಂಜೋ ಜೋಸ್ ಮುಕ್ಲೆಗ್ ಪೆಟ್ಟಾದಿದ್ದು ಆಸ್ಪತ್ರೆಗೆ ಸೇರ್ದಿರು ನಿಯಂತ್ರಣ ತತ್ತಿನ ಕಾರ್ ಲೈಟ್ ಕಂಬಗು ಗುದ್ದುದು ಮಾರ್ಗದ ಬರಿತ ಗುಂಡಿಗೆ ಬೂರ್ದುಂಡು ಮಲೆಯಾಟೂರುಗು ಪೋದು ಪಿರ ಬನ್ನಗ ಈ ಸಂಗತಿ ನಡೆತದುಂಡು ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಐತಾರ ಕುಟುಂಬದ ಒಟ್ಟುಗೂಡಿ ಜಿಲ್ಲೆ ಬೈಂದೂರು ತಾಲೂಕುದ ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನಕ್ಕೆ ಪೋದು ನವಚಂಡಿಕ ಯಾಗ ನಡೆಪಾಯಿರು ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಐತಾರ ಕುಟುಂಬದ ಒಟ್ಟುಗು ಒಡಿಪು ಜಿಲ್ಲೆ ಬೈಂದೂರು ತಾಲೂಕುದ ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನಕ್ಕೆ ಪೋದು ನವಚಂಡಿಕ ಯಾಗ ನಡೆಪಾಯಿರು ಬೊಡೆದಿ ಉಷಾ ಒಟ್ಟಿಗಿತ್ತದು ಇಡೀ ದಿನ ಡಿಕೆ ಶಿವಕುಮಾರ್ ಕೊಲ್ಲೂರುಡೆ ಇತ್ತದು ರಾತ್ರಿ ಪಾರಾಯಣ ದಾನ ಧರ್ಮ ಕಾರುಲಿಡು ಪಾಲ್ದೊಂಡೆರು ಸೋಮವಾರ ಪುಲ್ಯಕಾಂಡೆ ನವಚಂಡಿಕ ಯಾಗದ ಪೂರ್ಣಾಹುತಿ ಆಂಡು ಕ್ಷೇತ್ರದ ನರಸಿಂಹ ಅಡಿಗ ದುಂಬಾಳ್ತಿಡು ನವ ಚಂಡಿಕ ಯಾಗ ನಡೆತುಂಡು ಯಾಗದ ಕಾರ್ಯ ಮುಗಿತದು ಶಿವಕುಮಾರ್ ಒಡಿಪುಗು ಪೋಯರು ಐತಾರ ಮಧ್ಯಾಹ್ನ 6 ಬೈಂದೂರು ವಿಧಾನಸಭಾ ಕ್ಷೇತ್ರಡು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಭೆಟ್ಟು ಪಾಲ್ದೊಂಡೆರು
ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಬೊಕ್ಕ ಜಿಲ್ಲೆದ ಓಟದ ಅಧಿಕಾರಿಲ ಆದುಪ್ಪುನ ರವಿಕುಮಾರ್ ಎಮ್ಮಾರ್ರೆಗ್ ಜೀವ ದೆಪ್ಪುವಾಂದು ಪೋಡಿಪಾದು ಫೋನ್ ಬತ್ತಿನ ಬಗೆಟ್ಟು ವರದಿಯಾತನು. ಈ ಬಗೆಟ್ಟು ಕುಡ್ಲದ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಬೊಕ್ಕ ಜಿಲ್ಲೆದ ಓಟದ ಅಧಿಕಾರಿಲ ಆದುಪ್ಪುನ ರವಿಕುಮಾರ್ ಎಮ್ಮಾರ್ರೆಗ್ ಜೀವ ದೆಪ್ಪುವಾಂದು ಪೋಡಿಪಾದು ಫೋನ್ ಬತ್ತಿನ ಬಗೆಟ್ಟು ವರದಿಯಾತನು. ಈ ಬಗೆಟ್ಟು ಕುಡ್ಲದ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನು. ಏಪ್ರಿಲ್ 20 ಓಟದ ವೀಕ್ಷಕರಿನ ಒಟ್ಟುಗು ಸಭೆ ನಡಪಾಂದುಪ್ಪುನಗ ಗುರ್ತದ ಅಂತಿನ ಒರಿ ಫೋನ್ ಮಲ್ತದು ಬೊಡ್ಚಾಂದಿನ ಶಬ್ದೊಲಿಡ ನೆರೆದು ಜೀವ ದೆಪ್ಪುವಾಂದು ಪೋಡಿಪಾದೆಂದು ಜಿಲ್ಲಾಧಿಕಾರಿಲು ಕೊರೋನಾ ದೂರುಡು ತೆರಿಪಾದಿತ್ತದು. ಈ ಬಗೆಟ್ಟು ಪೊಲೀಸರು ತನಿಖೆ ಮಲ್ತೊಂದುಲ್ಲೆರು. ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ದಾನಿಲಿಟ್ಟು ಐಪಿಎಲ್ ಇಂಡಸ್ಟ್ರಿ ಪ್ರೀಮಿಯರ್ ಲೀಗ್ 2023 ಕ್ರಿಕೆಟ್ ಪಂತ ಶನಿವಾರ ಬೊಕ ಐತಾರ ಬೈಕಂಪಾಡಿದ NMPA ಮೈದಾನಡು ನಡೆತಿಂಡು. ಐತಾರ ಬೈಯಗ ನಡೆತಿನ ಮುಗಿತಲ ಇನಾಮ್ ಕೊರ್ಪುನ ಲೀಸಿಡು ಕುಡ್ಲಾ ಉತ್ತರ ಸಹಾಯಕ ಪೊಲೀಸ್ ಕಮಿಷನರ್ ಮನೋಜ್ ಕುಮಾರ್ ನಾಯಕ್ ಮಲ್ಲ ಬಿನ್ನೆರಾದ ಪಾಲ್ದೆತೊಂಡಿರು. ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ದಾನಿಲಿಟ್ಟು ಐಪಿಎಲ್ ಇಂಡಸ್ಟ್ರಿ ಪ್ರೀಮಿಯರ್ ಲೀಗ್ 2023 ಕ್ರಿಕೆಟ್ ಪಂತ ಶನಿವಾರ ಬೊಕ ಐತಾರ ಬೈಕಂಪಾಡಿದ NMPA ಮೈದಾನಡು ನಡೆತಿಂಡು. ಐತಾರ ಬೈಯಗ ನಡೆತಿನ ಮುಗಿತಲ ಇನಾಮು ಕೊರ್ಪುನ ಲೀಸಿಡು ಕುಡ್ಲಾ ಉತ್ತರ ಸಹಾಯಕ ಪೊಲೀಸ್ ಕಮಿಷನರ್ ಮನೋಜ್ ಕುಮಾರ್ ನಾಯಕ್ ಮಲ್ಲ ಬಿನ್ನೆರಾದು ಪಾಲ್ದೆತೊಂಡಿರು. ಮನೋಜ್ ಕುಮಾರ್ ಪಾತಿರ್ದು ಕೈಗಾರಿಕೆ ದಕ್ಲು ಉತ್ಪತ್ತಿ ಬೇಲೆ ಮಾರ್ಕೆಟಿಂಗ್ ಮಾತ ಉಂತಾದು ಬೆಸ್ಟ್ ಬ್ಯಾಟರ್ ಬೆಸ್ಟ್ ಬೌಲರ್ ಮ್ಯಾನ್ ಆಫ್ ದಿ ಮ್ಯಾಚ್ ಇಂಚ ಇನಾಮ್ಲೆನು ಬಿನ್ನಿರ್ ಪಟ್ಟಿಯರು. ಒಟ್ಟು 14 ಕೈಗಾರಿಕೆ ಕಂಪನಿಲನ ಕೂಟದ ಕುಲು ಪಾಲ್ದಿತ್ತೊನ್ನ ಪಂತುಡು ಸೋಲಾರ್ ಆಕ್ಟಿವ್ ರನ್ನರ್ಸ್ ಆಫ್ ಟ್ರಾಫಿ 30,000 ರೂಪಾಯಿದ ಇನಾಮು ಗೆಂದುಂಡು. ಅರುಣ ಇಂಡಸ್ಟ್ರೀಸ್ 50,000 ರೂಪಾಯಿ ಇನಾಮುದ ಟ್ರಾಫಿ ಗೆಂದುಂಡು. ಕರ್ನಾಟಕ ಬ್ಯಾಂಕ್ ಮುಖ್ಯ ಮ್ಯಾನೇಜರ್ ಶ್ರೀಕಾಂತ್ ಶಂಕರ್ ಬಿಲ್ ಫ್ರೋದ ಮೋಹನ್ ಟ್ರಾಫಿ ಪಾರ್ಟ್ನರ್ಸ್ ಲೈನ ಪ್ಲಾಮಾ ಪ್ಲಾಸ್ಟಿಕ್ ದ ಸುರೇಶ್ ವಿಕರ್ ಕೇರಾ ಬೊಕ್ಕ ಕುಬೇರ ಇಂಡಸ್ಟ್ರೀಸ್ ದ ರಾಮಚಂದ್ರ ಬಿನ್ನೆರಾದು ಪಾಲ್ದೆತ್ತೊಂಡಿರು. ಸಂಘದ ಒತ್ತುಗುರ್ಕರೇರು ಶಬರಿನಾಥ್ ಕಾರಿಂತಿರು ರಾಬಿನ್ ಜೋಸ್ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಒಟ್ಟಿಗಿತ್ತರು. It's pleasure to see that you all enjoyed the 2 days cricket tournament. That too you are all into industries. You are equally into very much stressed life as we do undergo. I do understand your deadlines, your targets, your production, your sales, your marketing, your jumbling, your fighting with the figures and taking 2 days of gap and coming over here, forgetting everything and enjoying a sport is really good for your body and also to your mind. Again, I would everyone here are more senior and experienced than me. I cannot give gyan or speech because I'm too young to tell anything. But end of the day, I want to tell you one thing: life is also like a sport. Days of preparations, have finally come to an very successful end, and happy to say the inaugural edition of the Industrial Premier League 2023 has been a grand success. So I think first of all a big round of applause to all of us, because thanks to all of us, our involvement, this has been made possible. So I am happy on 2 counts. One is definitely to say that our IPL has ended successfully, and most importantly my team has won. So sir, ee sala cup namde. ಕುಡ್ಲದ ಏಯಾಡಿ ಶ್ರೀರಾಮ ಮಂದಿರನು 4 ಕೋಟಿ ರೂಪಾಯಿ ಖರ್ಚಿಡು ಪೊಸತ್ತು ಮಲ್ತು ಕಟ್ಟದಿತ್ತದು. ಮಂದಿರಡು ಶ್ರೀರಾಮಚಂದ್ರ ಮಹಾಗಣಪತಿ ಬೊಕ್ಕ ಪರಿವಾರ ದೇವರ್ಲೆರ್ನ ಪ್ರೇರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ದೇರಬೈಲ್ ವಿಠಲದಾಸ ತಂತ್ರಿ ದುಂಬಾಳ್ತಿಡು ಆಲಾಡಿ ನಾಗರಾಜ ಭಟ್ರಿನ ಪೌರಾಹಿತ್ಯುಡು ಬರ್ಪುನ ಮೇ 21, 22 ಬೊಕ್ಕ 23 ನಡಪೆರೆ ಉಂಡು. ಕುಡ್ಲದ ಏಯಾಡಿ ಶ್ರೀರಾಮ ಮಂದಿರನು 4 ಕೋಟಿ ರೂಪಾಯಿ ಖರ್ಚಿಡು ಪೊಸತ್ತು ಮಲ್ತು ಕಟ್ಟುದಿತ್ತದು. ಮಂದಿರುಡು ಶ್ರೀರಾಮಚಂದ್ರ ಮಹಾಗಣಪತಿ ಬೊಕ್ಕ ಪರಿವಾರ ದೇವರ್ಲೆರ್ನ ಪ್ರೇರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ದೇರಬೈಲ್ ವಿಠಲದಾಸ ತಂತ್ರಿ ದುಂಬಾಳ್ತೆಡು ಆಲಾಡಿ ನಾಗರಾಜ ಭಟ್ರಿನ ಪೌರಾಹಿತ್ಯುಡು ಬರ್ಪುನ ಮೇ 21, 22 ಬೊಕ್ಕ 23 ನಡಪೆರೆ ಉಂಡು. ಆಡಳಿತ ಸಮಿತಿ ಗುರ್ಕರಿರು ಕಮಲಾಕ್ಷ ಬಂಗೇರ ಮರ್ಯಾದಿ ಗುರ್ಕರಿರು ಪದ್ಮನಾಭ ಕೊಡಿಯಲ್ ಬೈಲ್ ಬೊಕ್ಕ ಪುರೋಹಿತರು ನಾಗರಾಜ್ ಭಟ್ ಬ್ರಹ್ಮಕಲಶದ ಲೆಪ್ಪೋಲೆ ಬುಡುಗಡೆ ಮಲ್ತೆರು. ನಮ್ಮ ಕುಡ್ಲಾ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಮಲ್ಲ ಬಿನ್ನಿರಾದು ಪಾಲ್ದೆತ್ತೊಂಡೆರು. ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಲಾಯನ ಕಿಶೋರ್ ಬಿ ಶೆಟ್ಟಿ, ಜಿತೇಂದ್ರ ಸಾಲ್ಯಾನ್, ಎಕೆ ಜಯರಾಮ್, ಸುಚಿತ್ರಾ, ಪ್ರವೀಣ್ ಸುವರ್ಣ, ಡಾಕ್ಟರ್ ಕಿರಣ್ ಕುಮಾರ್ ಪಾಲ್ದೆತ್ತೊಂಡೆರು.
ಬೊಕ್ಕಾದೇನು ಗಣೇಶನ ನೆನಪು ಮಾಡ್ಕೊಡೋದು ಆಮೇಲೆ ಯಾನಲ್ಲ ಅಲ್ಲ ಬೊಕ್ಕ ಬಟ್ಟಿನದು ಅಯ್ಯಪ್ಪ ಸ್ವಾಮಿನ ಜೀರ್ಣೋದ್ಧಾರನಾಗೆ ನಾವು ಕೆಲಸ ಮಾಡ್ತೇವೆ ಅದರೊಂದಾಗ ಇನ್ನು ಖಂಡಿತವಾಗ್ಲಾದ್ರೆ ನಮ್ಮ ನೆನಪು ಮಾಡ್ಕೊಂಡು ನಿಜವಾಗ್ಲ ಈ ಹೇಳ್ತೆ ಬೊಕ್ಕ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬಂದದ್ದು ಕಥಿತಪ್ಪ ಉಳ್ಳಾಲ್ದಿನ ನಾಟಕ ಬಂದು ಈ ಅವಕಾಶ ಕೊಡ್ತಾರೆ ಖಂಡಿತವಾಗ್ಲ ಮಂದಿರ ಕಥದ ಬಾಡ್ನೆ ಆಯ್ತು ಕಥದ ಬಾಡಬೇಕು ಐದು ಪಕ್ಕನೇ ಐದು ಇಡೀ ಇರ್ಬೋದು ಬೇರೆ ಪ್ರತಿ ದಿನ ಒಂದು ಜನ ಕಾರ್ಯಕ್ರಮ ಆವಂದು ಇರ್ಬೋದು ಮಾತಾ ಧರ್ಮದ ಕಡೆಗೆ ಹಾಕೋಣ ಒಂದು ದಾದನೆಲ್ಲ ಪಲ್ಲಿಡ ಚರ್ಚಿಡ ದಾದನೆಲ್ಲ ಆ ಕಡೆ ಒಟ್ಟು ಸೇರಿಯಲು ಸಾಧ್ಯ ಉಂಟು ನಮ್ಗೆ ದೇವಸ್ಥಾನಗಳು ಸೇರಿಯಲ್ಲ ಆಗ್ಬೋದು ಬಾಧ್ಯರ ಈ ಮಂದಿರಗಳು ಬಂದ ನಮ್ಮ ಈ ಪರಿಸರದ ಕಷ್ಟ ಸುಖ ನಮ್ಮ ಭಾಷೆದೊಂದು ಹೆಂಚಿನ ಮಲ್ತೊಂದು ಖಂಡಿತವಾಗ್ಲ ಆ ಕಡೆಗೆ ನಮ್ಮ ಮುತ್ತ ಪರಿಸರದ ಕಡೆ ಖಂಡಿತವಾಗ್ಲ ನೀಟ್ ಅನುಕೂಲ ಆಪರ್ ಬಂದದ್ದು ನನ್ನ ಭಾವನೆ ಪ್ರತಿಷ್ಠಾಪನ ಅರಮಾನಿ ಕಾಲದ ಎದುರು ಏನ ಎದುರು ಪಾಡಲು ಬದುಕಿನ ಸಾಧ್ಯ ದಾನ್ನ ಅರಿಗೆ ಆತ ಇದ್ದಂಗೆ ಅವಧಿ ಇದ್ದೇನೆ ಆತ ಒಂದು ಕೆಲಸ ಮಾಡ್ತಾರೆ ಸಾಧ್ಯ ಇದ್ದೇನೆ ಎಂದು ತೋರಿರು ಆತ ಮಲ್ತೇವೆ ಐದು ಪಕ್ಕ ಇಲ್ಲದ ಊರದ ಮಾತ್ರ ಸೇರೊಂದು ಮಲ್ತಿಂಚಿತ್ತೆ ಈ ಕೆಲಸ ಗುರಿಯರವಲ್ಲಿ ಮುಂದೆ ಪೂರ್ಣ ಮಕ್ಕಳು ಮಲ್ತಿಂಚಿತ್ತಿ ಉದ್ದೇಶಗಳು ಈಗ ದೇವರ ಗ್ರಹ ನಿರ್ಮಾಣ ಇದೇ ರೀತಿ ಒಂದು ಕಾರ್ಯವನ್ನು ಮಾಡಿಕೊಂಡು ಒಂದು ರಾಮ ಮಂದಿರ ಒಂದು ದಾದ ಗಣೇಶ ಮೂರ್ತಿಯನ್ನು ಎಂದು ರೀತಿಯ ಅವೇ ಪ್ರಕಾರ ಬಂದದ್ದು ಇಲ್ಲಿ ಚೂಲ ಚುಟ್ಟಿ ಬರುತ್ತೆ 5 ಪುದ್ರು ಮಾಡ್ತಾರೆ ಪ್ರಯತ್ನ ವೇದಿಕೆ ನಮ್ಮ ಅಧ್ಯಕ್ಷರಾದ ಕಮಲಾಕ್ಷಿ ಅವರಿಗೆ ಮಾತಾಡಿ ಇದಕ್ಕೆ ಅದಕ್ಕೆ ಮಾತಿಲ್ಲ ಆ ಹಿಂದಿನ ಕನಸು ಯಾರನ್ನ ಆ ರಾಷ್ಟ್ರ ಬೆಂಗಳೂರ ಪುತ್ರ ಉಂಟಾರೆ ಅದಕ್ಕೆ ಅದರಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಂದಿಲ್ಲ ಅವ್ರಿಗೆ ಜೀವನವನ್ನು ಪುದ್ರು ಮಾಡ್ತಾರೆ ದೇತಿರ್ತೀರ ಅದು ಆ ಇಂಚ ಮಂದಿರ ಅವೇ ಪ್ರಕಾರ 5 ಚೂಲು ಅಂತ 5 ಪುದ್ರು ಮಾಡ್ತಾರೆ. ಅಕ್ಷಯ ತೃತೀಯದ ದಿನ ಬಂಗಾರದ ತೊಂಡ ಭಾರಿ ಎಡ್ಡೆ ಸಂಪತ್ತು ಹೆಚ್ಚಾಪುಣು ಪಂಪಿನ ನಂಬಿಕೆ ಉಂಡು ಕರಿನ ಒರ್ಮ ವರ್ಷಲೇಡು ಕುಡ್ಲದ ಬೆಂದರ್ವೆಲ್ ಕೈತಲುಪುನ ಭೀಮಾ ಜುವೆಲ್ಲರ್ಸ್ ಸಂಸ್ಥೆಡು ಈ ಸರ್ತಿಲ ಅಕ್ಷಯ ತೃತೀಯ ದಾನಿ ಬಂಗಾರ ಪದ್ಯದ ವಿಶೇಷ ಪ್ರದರ್ಶನ ಬೊಕ್ಕ ಮಾರಾಟಗೂ ಅಟ್ಟಣೆ ಮಲ್ತದಿತ್ತೇರು. ಅಕ್ಷಯ ತೃತೀಯದ ದಿನ ಬಂಗಾರದ ತೊಂಡ ಭಾರಿ ಎಡ್ಡೆ ಸಂಪತ್ತು ಹೆಚ್ಚಾಪುಣ ಪಂಪಿನ ನಂಬಿಕೆ ಇತ್ತದು ಬಂಗಾರದ ಅಂಗಡಿಲಿಡು ಅಕ್ಷಯ ತೃತೀಯ ದಾನಿ ಭಾರಿ ಜನ ಸೇರ್ವೇರು ವಿಶೇಷ ಮಾರಾಟ ಮೇಳ ಡಿಸ್ಕೌಂಟ್ ಆಫರ್ ಇಂಚ ಪಾಕ ನಮೂನೆದ ಕೊಡುಗೆಲಿನದ್ದು ಇದು ಬಂಗಾರ ಪದ್ದೆ ಮಾರಾಟ ಸಂಸ್ಥೆರು ಗಿರಾಕಿಲಿನ ತನ್ನಂಚಿ ಬರ್ಪಾಂದುಲ್ಲ ಕರಿನ ವರ್ಮ ವರ್ಷಲೆಡು ಕುಡ್ಲದ ಬೆಂದೂರ್ವೆಲ್ ಕೈ ತಲುಪುನ ಭೀಮಾ ಜುವೆಲ್ಲರ್ಸ್ ಸಂಸ್ಥೆಡು ಈ ಸರ್ತಿಲ ಅಕ್ಷಯ ತೃತೀಯ ದಿನ ತಾನಿ ಬಂಗಾರ ಪದ್ಯದ ವಿಶೇಷ ಪ್ರದರ್ಶನ ಅಟ್ಟಣೆ ಮಲ್ತದಿತ್ತೇರು. ಅಂದರೆ ತುಂಬಾ ನ್ಯೂ ವೆರೈಟೀಸ್ ನಮಗೆ ಅಕ್ಷಯ ತೃತೀಯಗೆ ಕಂಪನಿಯವರು ಲಾಂಚ್ ಮಾಡ್ತಾರೆ. ಹಾಗೆ ಕೂಡ ಗ್ರಾಹಕರ ಸ್ಪಂದನೆ ಕೂಡ ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ. ನಿನ್ನೆ ಕೂಡ ತುಂಬಾ ಕ್ರೌಡ್ ಇತ್ತು, ತುಂಬಾ ಜನ ಬಹಳ ಸಂತೋಷದಿಂದ ಭೀಮದಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಭೀಮಕ್ಕೆ ಸ್ಪೆಷಲ್ಲಾಗಿ ಭೀಮಕ್ಕೆ ಬಂದು ಅದನ್ನು ಇದು ಮಾಡ್ತಾ ಇದ್ದಾರೆ. ಹೌದೌದು, ಹಾಗಾಗಿ ಗ್ರಾಹಕರ ಸ್ಪಂದನೆ ತುಂಬಾ ನಮಗೆ ಚೆನ್ನಾಗಿ ಸಿಗ್ತಾ ಇದೆ. We have dealing with Bima for the past so many years. We got very qualitative product from here. We got a moreover we will get a very better service and good service from here. Whenever we come they will treat us in a very good way and we will get a good product also. ಹಿಂದೂಗಳೆಲ್ಲ ಬಹಳ ವಿಶೇಷವಾಗಿ ನಮ್ಮಂಥ ಒಂದು ಹಬ್ಬ. ಇವತ್ತು ಏನು ಪರ್ಚೇಸ್ ಮಾಡಿದ್ರು ಕೂಡ ಅಕ್ಷಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಬಿಲೀಫ್ನಲ್ಲಿ ಹಿಂದೂಗಳೆಲ್ಲ ಇದಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಇವತ್ತಷ್ಟೇ. ಭೀಮಾ ಜುವೆಲ್ಲರ್ಸ್ ಒಂತೆ ವರ್ಷುಡೆ ಕರಾವಳಿ ಕರ್ನಾಟಕಡು ಬಾರಿ ಪುದರ್ ಪಡೆದಿತ್ತದು ಪ್ಯೂರಿಟಿ ಟ್ರಸ್ಟ್ ಸರ್ವಿಸ್ ಪಂಪುನ ಮೂಜಿ ಮುಖ್ಯ ಉದ್ದೇಶದಿ ಒಂದು ಬೇಲದಕ್ಲಿನ ತೆಲಿಕೆ ಮೌನದ ಸೇವೆದ ಒಟ್ಟುಗೂ ಗಿರಾಕಿಲಿನ ವಿಶ್ವಾಸ ಗೆಂದಿದರು. ಒಟ್ಟು 18 ಮಾರಾಟ ಪ್ರದರ್ಶನ ಅಂಗಡಿ ಉಪ್ಪುನ ಭೀಮಾ ಜುವೆಲ್ಲರ್ಸ್ ಕುಡ್ಲಡ್ಲ ಮಲ್ಲ ಪುದರ್ ಪಡೆದು ಪೊಂಜುಲಿನ ಉಡಲ್ ಗೆಂದದನು.
ಐತಾರ ಬಾರಿ ಜನ ಸೇರ್ದಿತ್ತೆರು. ಎಂಕ್ಲಿನ ಅಖಿರಿದ ದಿನದ ಆಫರ್ ನಡತುನುಂಡು. ಪ್ರತಿಯೊಂಜಿ ಗ್ರಾಮ ಬಂಗಾರದ ಮಿತ್ತು ವಿಶೇಷ ಡಿಸ್ಕೌಂಟ್, ಡೈಮಂಡ್ಗ್ಲ ಡಿಸ್ಕೌಂಟ್ ಕೊರೊಂದುಲ್ಲ. ಪರ ಬಂಗಾರಲೆಗ್ ಬಿಲೆ ಹೆಚ್ಚ, ಬೊಳ್ಳಿ ಪದ್ದೆ ತಯಾರು ಮಲ್ಪುನ ಖರ್ಚುಗ್ಲ ಡಿಸ್ಕೌಂಟ್ ಉಂಡು ಪನ್ಪೆರು ಭೀಮಾ ಜ್ಯುವೆಲರ್ಸ್ ಕುಡ್ಲದ ವ್ಯವಸ್ಥಾಪಕರು. ಸೊ ನಮ್ಮದು ಭೀಮಾದು ಸ್ಪೆಷಾಲಿಟಿ ಏನಂದರೆ ನಮ್ಮದು ಪ್ಯೂರಿಟಿ, ಟ್ರಸ್ಟ್, ಸರ್ವಿಸ್. ಸೊ ಕಸ್ಟಮರ್ಗೆ ಸರ್ವಿಸ್ ಕೊಡೋದಲ್ಲಿ ನಮ್ಮದು ಸ್ಟಾಫ್ ತುಂಬ ಇಂಪಾರ್ಟೆನ್ಸ್ ಕೊಡ್ತದೆ. ಏಕೆಂದರೆ ಕಸ್ಟಮರ್ಸ್ ನಮಗೆ ಕಿಂಗ್. ಸೊ ಯಾರಾದ್ರೂ ನಮ್ಮದೊಂದು ಕಸ್ಟಮರ್ಗೆ ಒಂದು ಚಿಕ್ಕದ ಪ್ರಾಡಕ್ಟ್ ತೊಗೊಳಕ್ಕೆ ಬಂದ್ರೂ ಅವ್ರದ್ದು ಸರ್ವಿಸಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ. ಸೊ ಕಸ್ಟಮರ್ ಎಲ್ಲರಿಗೂ ಒಳ್ಳೆ ಸರ್ವಿಸು ಕೊಟ್ಟಿದ್ದೀವಿ. ಕಸ್ಟಮರ್ಸ್ ತುಂಬ ಖುಷಿಯಿಂದನೇ ಹೋಗಿರೋದು. ಸೊ ನಮ್ಮದು ಸ್ಪೆಷಲಾಗಿ ಭೀಮಾ ಮೈ ಚಾಯ್ಸ್ ಅಂತ ಒಂದು ಪ್ಲ್ಯಾನ್ಸು ಇದೆ. ಎಲ್ಲ ಕಸ್ಟಮರ್ಸು ಬಂದರೆ ಕಸ್ಟಮರ್ಸ್ ಎಲ್ಲ ಅದು ಸಹ ಜಾಯ್ನ್ ಆಗಿದ್ದಾರೆ. ಸೊ ಎಲ್ಲ ಕಸ್ಟಮರಿಂದನೇ ಆಗಿರೋದು. ಸೊ ಥ್ಯಾಂಕ್ಸ್ ಅಲಾಟ್. ನಮ್ಮದು ಟ್ರಸ್ಟ್ ಜ್ಯುವೆಲ್ಲರಿ ಮೇಲೆ. ಸೊ ನಮ್ಮದು ಪ್ಯೂರಿಟಿ ಆಗಲಿ, ಡಿಸೈನ್ಸ್ ಆಗಲಿ, ನಾವು ಇನ್ನೊಂದು ಕಾಂಪಿಟೇಟರ್ಸ್ಗೆ ಅದು ಮಾಡೋಕ್ಕೆ ಆಗಿಲ್ದಿರ್ತಾರೆ ನಾವು ಡಿಸೈನ್ಸ್ ಮಾಡ್ತಾ ಇದೀವಿ ಇಲ್ಲಿ. ಚಿಕ್ಕಮಗಳೂರು ಜಿಲ್ಲೆ ಹೊರನಾಡು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಬ್ರಹ್ಮಕುಂಭಾಭಿಷೇಕ ಲೆಕ್ಕೊಡು ಶನಿವಾರ ಧಾರ್ಮಿಕ ಸಭೆ ನಡೆತಂಡು. ಕ್ಷೇತ್ರದ ಧರ್ಮಕರ್ತೆರಾಯನ ಜಿ ಭೀಮೇಶ್ವರ ಜೋಶಿ ಗುರ್ಕಾರ್ಮೇಡು ಹುಕ್ಕೇರಿ ಮಹಾಸಂಸ್ಥಾನದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಧಾರ್ಮಿಕ ಸಭೆ ಓದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಡು ಪೆರಪ ಪ್ರತಿಷ್ಠೆ, ಬ್ರಹ್ಮಕುಂಭಾಭಿಷೇಕ, ಸ್ವರ್ಣ ಮಹೋತ್ಸವ ಬೊಕ್ಕ ರಥೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಏಪ್ರಿಲ್ 21-21 ಮುಟ್ಟ ನಡತೊಂದಿತ್ತದು. ಶನಿವಾರ 2ನೇ ದಿನ ಮಧ್ಯಾಹ್ನ ಸಭಾಲೇಸು ಅಟ್ಟಣೆ ಆದಿತ್ತನು. ಹೊರನಾಡು ಕ್ಷೇತ್ರದ ಧರ್ಮಕರ್ತೆರಾಯನ ಜಿ ಭೀಮೇಶ್ವರ ಜೋಶಿ ಕುರ್ಕಾರ್ಮಿಡು ಹುಕ್ಕೇರಿ ಮಹಾಸಂಸ್ಥಾನದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಧಾರ್ಮಿಕ ಸಭೆ ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು. ಹೊರನಾಡು ಕ್ಷೇತ್ರದ ಸೇವಾ ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಭೀಮೇಶ್ವರ ಜೋಶಿ ಗುರ್ಕಾರ್ಮೆದ ಪಾತೆರ ಪಂಡೆರು. ಪ್ರಜಾವಾಣಿ ಬೆಂಗಳೂರದ ಕಾರ್ಯತುವನ್ನ ಸಂಪಾದಕರು ರವೀಂದ್ರ ಭಟ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆ ಬೆಂಗಳೂರದ ಸಂಘಟನಾ ಕಾರ್ಯಂತರು ಡಾಕ್ಟರ್ ರಾಘವೇಂದ್ರ ಭಟ್, ಹೊರನಾಡು ಗ್ರಾಮ ಪಂಚಾಯತ್ ಗುರ್ಕಾರರು ವೃಷಭರಾಜ ಜೈನ್ ತೋಟದ ಮನೆ, ಸಿಪಿಐ ಕಳಸದ ದುಂಬುದ ಕಾರ್ಯಂತರು ಲಕ್ಷ್ಮಣ್ ಆಚಾರ್, ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು ರಾಜಲಕ್ಷ್ಮಿ ಭಿ ಜೋಶಿ ಪಾಲ್ಗೊಂಡರು. ಸುಮಾರು 188 ವರ್ಷಗಳ ಕೆಳಗಡೆ 1835ರಲ್ಲಿ ಇಂಗ್ಲೆಂಡ್ನಿಂದ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಭಾರತ ದೇಶಕ್ಕೆ. ಇಡೀ ಭಾರತವನ್ನು ಓಡಾಡಿ ತನ್ನ ದೇಶಕ್ಕೆ ಹೋಗಿ ಆ ದೇಶದ ರಾಜಧಾನಿಯಾದ ಲಂಡನ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಉಪನ್ಯಾಸ ಕೊಟ್ಟಿದ್ದಾನೆ. ಆಂಗ್ಲದಲ್ಲಿ ಇವತ್ತಿಗೂ ಅದು ಬ್ರಿಟಿಷ್ ಲೈಬ್ರರಿನಲ್ಲಿ ಸಿಗತ್ತೆ. ಅದು ಏನಂತ ಹೇಳಿದ್ದಾನೆ, ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ದಿ ಲೆಂತ್ ಆ್ಯಂಡ್ ಬ್ರೆತ್ ಆಫ್ ಇಂಡಿಯಾ. ಐ ಹ್ಯಾವ್ ನಾಟ್ ಫೈಂಡ್ ಎ ಪೂರ್, ಎ ಬೆಗ್ಗರ್ ಆರ್ ಎ ಥೀಫ್. Such great high values I have seen in that country. The reason behind this is the spiritual and cultural heritage of that country. Unless and until we break the system, we cannot rule them. And the people of India should believe English is the highest language. ಅಂತ ಒಬ್ಬ ಕಳ್ಳನಾಗಲಿ, ಒಬ್ಬ ಭಿಕ್ಷನಾಗಲಿ, ಒಬ್ಬ ಬಡವನಾಗಲಿ ನೋಡಿಲ್ಲ ಅಂತ ಹೇಳಿದ್ದಾನೆ. 1835ರಲ್ಲಿ ಬಂದಿದೆ. ಅಂದರೆ ಇವತ್ತಿಗೆ 188 ವರ್ಷ ಕೆಳಗಡೆ ಭಾರತ ದೇಶದಲ್ಲಿ ಒಬ್ಬ ಬಡವ ಇರಲಿಲ್ಲ, ಭಿಕ್ಷಕ ಇರಲಿಲ್ಲ, ಒಬ್ಬ ಕಳ್ಳ ಇರಲಿಲ್ಲ ಅಂತ ಅವನು ಹೇಳಿದ್ದಾನೆ. ಎಲ್ಲಿ? ಪಾರ್ಲಿಮೆಂಟ್ನಲ್ಲಿ, ಅಲ್ಲಿ ಹೇಳಿದ್ದು. ಇದಕ್ಕೆ ಕಾರಣ ಏನು? 3 ಮಾತೆಯರು. ಈ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು, ಆಧ್ಯಾತ್ಮಿಕ ಶಕ್ತಿ ಕೊಡುವಂಥ ಶಕ್ತಿ 3 ಮಾತೆಯರಿಗೆ ಇದೆ. ಆ ಮಾತೆಯರು ಯಾರಂದರೆ ಭಾರತ್ ಮಾತೆ ಅಂದರೆ ಮಾತೆಯರು ಎಲ್ಲ ಕೂತಿದ್ದಾರೆ ನೋಡಿ. ಈ ಹೊರನಾಡಿನ ಕ್ಷೇತ್ರಕ್ಕೆ ಆರಂಭದಿಂದಲೂ ಸಹ ಸಂಬಂಧವನ್ನು ಇಟ್ಟುಕೊಂಡಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಇನ್ನೂ ಖುಷಿ ಆಗ್ತದೆ. ಕಾರಣ ಇಷ್ಟೇ, ರಾಜಲಕ್ಷ್ಮಿ ಜೋಶಿಯವರ ಹತ್ರ ಮಾತಾಡುವಾಗ ಒಂದು ವಿಷಯವನ್ನು ಮನಗಂಡೆ. ಅಗಸ್ತ್ಯರು 2000 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಅನ್ನಪೂರ್ಣೆಯನ್ನು ಪ್ರತಿಷ್ಠಾಪಿಸಿದರು. ಆದರೆ 1973ನೇ ಇಸ್ವಿನಲ್ಲಿ ಈ ದೇವಸ್ಥಾನದಲ್ಲಿ ಪುನಃಪ್ರತಿಷ್ಠೆ ನಡೆದಿದ್ದು ಇವತ್ತಿಗೆ 50 ವರ್ಷಗಳ ಹಿಂದೆ. ಆದರೆ ಸುಮಾರು ನಾನು ಹುಟ್ಟಿದ್ದು 1959ರಲ್ಲಿ.
60ನೇ ಇಸವಿಯಲ್ಲಿ ಪುನಃ ಪ್ರತಿಷ್ಠೆಯ ಈ ಕೆಲಸ, ದೇವಸ್ಥಾನದ ಕೆಲಸ ಆರಂಭ ಆಗಿ ಅದು ಮುಗಿಯುವಾಗ 73ನೇ ಇಸವಿ, ಸುಮಾರು 12-13 ವರ್ಷಗಳ ಕಾಲ ಈ ದೇವಸ್ಥಾನದ ಈ ಕೆಲಸ ಕಾರ್ಯಗಳು ನಡೆದಿದೆ. ಯಾಕೆ ನಡೆದಿದೆ ಅಂದರೆ, ಇವತ್ತಿನ ಹಾಗೆ ಅವತ್ತು ಯಾವುದೇ ರೀತಿಯ ರಸ್ತೆ ಸೌಕರ್ಯಗಳು ಇರಲಿಲ್ಲ. ಏನು ವಸ್ತುಗಳು ಬರೋದಿದ್ರೂ ಸಹ ಬೇಸಿಗೆ ಸಮಯದಲ್ಲಿ ಮಾತ್ರ ಬರಬೇಕಿತ್ತು. ಬೇಸಿಗೆ ಸಮಯದಲ್ಲಿ ಆ ಕಲ್ಲು, ಮರಳು, ಮಣ್ಣು ಅದನ್ನೆಲ್ಲ ಇಲ್ಲಿ ತಂದು ಸಂಗ್ರಹಿಸಿ ನಿಧಾನವಾಗಿ ಆ ಕೆಲಸವನ್ನು ಅವರ ಆ ಪೂಜ್ಯರು ಮಾಡಿದಂಥ ಆ ಕೆಲಸ. ಆ ಸಮಯದಲ್ಲಿ ನೀವು ಆ ದಿಕ್ಕಿನಲ್ಲಿ ನೋಡಿದಾಗ ಅಲ್ಲೊಂದು ಪರ್ವತ ಕಾಣ್ತದೆ, ಅದಕ್ಕೆ ಮೇರು ಪರ್ವತ ಅಂತ ಹೇಳ್ತಾರೆ. ಆ ದಿಕ್ಕಿನಲ್ಲಿ ಉಂಟು, ಈ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು. ಅದರ ಈ ಭಾಗದಲ್ಲಿ ಹೊರನಾಡು ಕ್ಷೇತ್ರ. ಆ ಮೇರು ಪರ್ವತದ ಇನ್ನೊಂದು ಭಾಗವೇ ನಮ್ಮ ಮನೆ, ಮಾವಿನ ಕೊಡಿಗೆ ತೋಟದೂರು ಗ್ರಾಮ ಅಂತ ಹೇಳ್ಕೊಂಡು. ಇವತ್ತು ನಾವು ರಸ್ತೆಯಲ್ಲಿ ಬರೋದಾದರೆ ಸುಮಾರು 45-50 ನಿಮಿಷದ ದಾರಿ, ಆದರೆ ಅದಕ್ಕೆ ಸಾಧಾರಣ 22-23 ಕಿಲೋಮೀಟ್ರ್ ಬರಬೇಕಾಗ್ತದೆ. ಆದರೆ ನಮ್ಮ ಮನೆಗೂ ಸಹ ಇಲ್ಲಿಗೂ ನಾವು ಒಂದು ಏರಿಯಲ್ ಕನೆಕ್ಷನ್ ಟೈಪ್ ಬರೋದಿದ್ದರೆ ಆವಾಗ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದು, ಈ ಮೇರುತಿ ಪರ್ವತವನ್ನು ದಾಟಿ ಬರ್ತಾ ಇದ್ದು. ಅಲ್ಲೊಂದು ಬದ್ನೇಕಾನ್ ಎಸ್ಟೇಟ್ ಅಂತ ಉಂಟು, ಅದನ್ನು ದಾಟಿ ಮೇರು ಪರ್ವತ ದಾಟಿ ಬಂದರೆ ಇಲ್ಲಿಯ ಹೊರನಾಡು, ಕಾಲ್ನಡಿಗೆಯಲ್ಲಿ ಬಂದಂಥದ್ದು. ಅಂದರೆ ಆ ಬಾಲ್ಯದ ದಿನಗಳಲ್ಲಿ ಕಾಲ್ನಡಿಗೆಯಲ್ಲಿ ಇಲ್ಲಿ ಬಂದಂತಹ ನೆನಪು ನನಗೆ ಯಾವತ್ತಿಗೂ ಸಹ ಅದು ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದೆ. 6000 ವರ್ಷಗಳ ರಿಟರ್ನ್ ಇತಿಹಾಸ ಇರುವಂತಹ ಈ ಭಾರತದಲ್ಲಿ ಅತ್ಯುತ್ತಮವಾದದ್ದೆಲ್ಲವೂ ತಲೆಮಾರಿನಿಂದ ತಲೆಮಾರಿಗೆ ಮುಂದುವರ್ಕೊಂಡು ಯಾಕೆ ಬಂತು, ಹೆಂಗೆ ಬಂತು ಅಂದರೆ ದೇವಸ್ಥಾನಗಳಿದ್ವು ಅನ್ನುವ ಕಾರಣಕ್ಕೆ. ಜ್ಯೋತಿಷ್ಯ ಶಾಸ್ತ್ರ ತಲೆಮಾರಿನಿಂದ ತಲೆಮಾರಿಗೆ ಮುಂದೆ ಹೇಗೆ ಹೋಯಿತು. ಕಲೆ, ನಾಟ್ಯಶಾಸ್ತ್ರ ತಗೊಳ್ಳಿ, ಚಿತ್ರಕಲೆ ತಗೊಳ್ಳಿ, ವಾಸ್ತುಶಿಲ್ಪ ತಗೊಳ್ಳಿ, ತಲೆಮಾರಿನಿಂದ ತಲೆಮಾರಿಗೆ ಯಾರ ಮೂಲಕ, ಯಾವುದರ ಮೂಲಕ ಹೋಯಿತು? ದೇವಸ್ಥಾನಗಳ ಮೂಲಕ. ಈ ದೇಶದ ಶೈಕ್ಷಣಿಕ ಕೇಂದ್ರಗಳಾಗಿ ಕೆಲಸ ಮಾಡಿದ್ದು ಯಾವುದು? ದೇವಸ್ಥಾನಗಳು. ಸಾಮರಸ್ಯದ ಕೇಂದ್ರಗಳಾಗಿ ಕೆಲಸ ಮಾಡಿದ್ದು ಯಾವುದು? ದೇವಸ್ಥಾನಗಳು. ನಾನು ಈಗ ಒಂದು 2 ತಿಂಗಳ ಹಿಂದೆ ಉಡುಪಿಯಲ್ಲಿ ಒಂದು ಅತಿರುದ್ರ ಮಹಾಯಾಗದ ಕಾರ್ಯಕ್ರಮಕ್ಕೂ ಬಂದಿದ್ದೆ. ನಾನು ಸುಮ್ಮನೆ ಆಯೋಜಕರನ್ನು ಕೇಳ್ತಾ ಇದ್ದೆ, ಯಾವ್ಯಾವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅಂತ. ಅವ್ರು ಲಿಸ್ಟ್ ಕೊಟ್ಬಿಟ್ರು, ಯಾರ್ಯಾರ ಜವಾಬ್ದಾರಿ ಏನೇನಿರುತ್ತೆ. ಒಂದು ಯಶಸ್ವಿ ಕಾರ್ಯಕ್ರಮ ಅಂತಾಗೋದಕ್ಕೆ ಯಾವ್ಯಾವ ಸಮುದಾಯದವ್ರು ಏನೇನು ತಮ್ಮ ಪಾತ್ರಗಳನ್ನು ನಿರ್ವಹಿಸ್ತಾರೆ. ಆ ಲೆಕ್ಕಾಚಾರದಲ್ಲಿ ಸಾಮಾಜಿಕ ಸಾಮರಸ್ಯದ ಕೇಂದ್ರಗಳಾಗಿ ಕೆಲಸ ಮಾಡಿದ್ದು ಕೂಡ ನಮ್ಮ ದೇವಸ್ಥಾನಗಳು. ಈ ಸರ್ತಿ ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರಡು ಗೆಂದುನು ಖಂಡಿತ ಜವಣ ಅಭ್ಯರ್ಥಿ ಆದಪ್ಪನ ತನ್ನ ಮಿತ್ತು ದಿಂಜ ಪ್ರೀತಿ ತೋಜಾದೇರು ಅಂಚಾದು ಗೆಂದುನ ವಿಶ್ವಾಸ ಉಂಡೊಂದು ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತ್ ಅಲಿ ಪಂತೆರು ಎಲ್ಲಿಲ್ಲಡೆಪೋದು ಓಟದ ಪ್ರಚಾರ ಮಲ್ಪನಾಗ 6 ನಮ್ಮ ಕುಡ್ಲ ಚಾನೆಲ್ಗೆ ಪಾತಿರಿಯರು. ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ದ ಕಾಂಗ್ರೆಸ್ ಅಭ್ಯರ್ಥಿ ಇನಾಯತ್ ಅಲಿ ಕ್ಷೇತ್ರದ ಇಲ್ಲಡೆ ಪೋದು ಓಟುಕೆ ನೆರೆ ಸುರು ಮಲ್ತಿದ್ದರು. ಇಲ್ಲಡೆ ಪೋದು ಓಟುಕೆಯನ್ನ ಪೊರ್ತುಡು ಇನಾಯತ್ ಅಲಿ ನಮ್ಮ ಕುಡ್ಲ ಚಾನೆಲ್ ದೊಟ್ಟುಗು ಪಾತಿರಿದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ದುಂಬೆ ಇಲ್ಲಡೆ ಪೋದು ಓಟುಕೆಯನ್ನ ಕೆಲಸ ಸುರು ಮಲ್ತಿದ್ದರು. ಜನ ಎಡ್ಡೆ ಬಿರಿಸಾಯ ಕೊರುಂದುಲ್ಲೆರು. ಈ ಸರ್ತಿ ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರಡು ಗೆಂದುನು ಖಂಡಿತ ಜವಣ ಅಭ್ಯರ್ಥಿ ಆದಪ್ಪನ ತನ್ನ ಮಿತ್ತ ದಿಂಜ ಪ್ರೀತಿ ತೋಜಾವೇರು ಅಂಚಾದ ಗೆಂದುನ ವಿಶ್ವಾಸ ಉಂಡೊಂದು ಇನಾಯತ್ ಅಲಿ ಪಂಡೆರು. ಕುಡ್ಲ ಮಹಾನಗರ ಪಾಲಿಕೆದ ದುಂಬುದ ಮೇಯರ್ ಲೈನ್ ಮಹಾಬಲ ಮಾರ್ಲ ಕವಿತಾ ಸನಿಲ್ ಪಾಕಜನ ನಾಯಕಿಯರು ಈ ಪೊರ್ತುಡಿತ್ತರು. ನಾವು 20ನೇ ತಾರೀಕು ನಾಮಪತ್ರ ಸಲ್ಲಿಸಿ ಈಗಾಗಲೇ ವಾರ್ಡ್ ಭೇಟಿಯಂತಹ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಖಂಡಿತ ಮನೆ ಮನೆಗೆ ಹೋಗ್ತಾ ಇದ್ದೇವೆ. ಜನರು ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಭ್ರಷ್ಟ BJP ಸರ್ಕಾರದ ವಿರುದ್ಧ ಜನರು ರೋಸಿ ಹೋಗಿದ್ದಾರೆ. ಈಗಾಗಲೇ ಬೆಲೆ ಏರಿಕೆಯ ಸಮಸ್ಯೆ ಇರ್ಬೋದು, ಏನು ಭ್ರಷ್ಟಾಚಾರದ ವಿರುದ್ಧ ಜನರು ಎಚ್ಚೆತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು ಎಂಬ ಭಾವನೆ ಜನರಲ್ಲಿದೆ.
ಹೀಗಾಗಿ ಎಲ್ಲ ಕಡೆ ಹೋದಾಗ ಜನರು ನಮ್ಮ ಬಗ್ಗೆ ಒಂದು ಉತ್ತಮ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನಾನು ಅಭ್ಯರ್ಥಿಯಾಗಿ ಹೊಸ ಇದಕ್ಕೆ ಬಂದಿದ್ದರೂ ಕೂಡ ಕಳೆದ 2 ವರ್ಷದಿಂದ ಇಲ್ಲ ಪ್ರತಿ ಮನೆಗೂ ರೀಚ್ ಆಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರ ಸಂಕಷ್ಟಗಳಿಗೆ ನೆರವಾಗುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡು ಬಂದಿರೋದರಿಂದ ಜನರು ನಮ್ಮನ್ನು ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಹಾಗೂ ಒಂದು ಯುವಕನಾಗಿರೋದರಿಂದ ಹೆಚ್ಚಾಗಿ ಯುವಕರು ನಮ್ಮ ಜೊತೆಗೆ ಸೇರಿ ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ನಮ್ಮ ಜೊತೆಗಿದ್ದು ಯುವಕರ ಜೊತೆಗೆ ನಾವು ಹೆಚ್ಚಾಗಿ ಹೋರಾಟ ಮಾಡಿಕೊಂಡು ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕೆಂಬ ಸಂಕಲ್ಪದಲ್ಲಿ ನಮ್ಮ ಜೊತೆಗಿದ್ದಾರೆ. ಮಳಲಿ ಮೇಗಿನ ಮನೆ ಧರ್ಮ ದೇವತಾ ಚಾವಡಿಡು ಅಣ್ಣಪ್ಪ ಪಂಜುರ್ಲಿ ಬಕ ಪರಿವಾರ ದೈವಲಿನ ಗಗ್ಗರ ಸೇವೆ ಅಂಗಾರೆ ನಡಪುಂಡು ಕಾಂಡೆ ಒರ್ಬೇಕು ಆಶ್ಲೇಷ ಬಲಿ ಬಯ್ಯ ನಾಲಿಕು ಮೈಸಂದಾಯ ದೈವದ ನೇಮ ಆಜೆಕ್ಕು ಸತ್ಯದೇವತಾ ದೈವದ ಗಗ್ಗರ ಸೇವೆ ರಾತ್ರಿ ಎನ್ಮೆಕ್ಕು ಮರ್ಲು ಜುಮಾದಿ ಬಂಟ ದೈವಲೆ ನೇಮ ಒರ್ಬೇಕು ಅಣ್ಣಪ್ಪ ಪಂಜುರ್ಲಿಗೆ ಎಣ್ಣೆ ಬುಳ್ಯ ಕುರ್ದು ರಾತ್ರಿ 11 ಮಂತ್ರ ದೇವತೆ ಕಲ್ಲುಟ್ಟಿ ಪಂಜುರ್ಲಿ ಅಣ್ಣಪ್ಪ ಪಂಜುರ್ಲಿ ಬೊಕ್ಕ ಜೋಡಿ ಪಂಜುರ್ಲಿ ದೈವಲಿನ ಗಗ್ಗರ ಸೇವೆ ಅಟ್ಟಣೆ ಆತನಂದು ಮೇಗಿನ ಮನೆ ಕುಟುಂಬದ ಗಣಪ ನಾಯಕ್ ಪ್ರಕಟಣೆ ತೆರಿಪಾದಿರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.